ಮಂಗಳೂರಿನ ಉರ್ವ ಪ್ರಿನ್ಸ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟ್ರಾರ್ ವತಿಯಿಂದ ದಿವಂಗತ ಆರ್ ಪೈ ಸ್ಮರಣಾರ್ಥ 42ನೇ ಯುಎಫ್ಸಿಎ ಟ್ರೋಫಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ದು ನಗರದ ಉರ್ವ ಮೈದಾನದಲ್ಲಿ ಜನವರಿ 13 ರಿಂದ ಫೆಬ್ರವರಿ 10 ತನಕ ಪಂದ್ಯಾಟ ನಡೆಯಲಿದೆ. ಇನ್ನು ಫೈನಲ್ ಪಂದ್ಯಾಟವು ಫೆಬ್ರವರಿ 17 ರಂದು ಜರುಗಲಿದೆ. ನಗರದ ಉರ್ವ ಮೈದಾನದಲ್ಲಿ ದಿವಂಗತ ಆರ್ ಪೈ ಸ್ಮರಣಾರ್ಥ 42ನೇ ಯುಎಫ್ಸಿಎ ಟ್ರೋಫಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡು ಪಂದ್ಯಾಟದಲ್ಲಿ 32 ಅರ್ಹತಾ ತಂಡ ಹಾಗೂ 32 ಆಯ್ದ ತಂಡಗಳು ಭಾಗವಹಿಸಿದೆ. ಇನ್ನು ರವಿವಾರದಂದು ಯಂಗ್ ಫ್ರೆಂಡ್ಸ್ ಉರ್ವ ಹಾಗೂ ಕೋಡಿಕಲ್ ಫ್ರೆಂಡ್ಸ್ ನಡುವೆ ಪಂದ್ಯಾಟ ನಡೆದಿದ್ದು ಇದರಲ್ಲಿ ಕೋಡಿಕಲ್ ಫ್ರೆಂಡ್ಸ್ ವಿಜಯಶಾಲಿಯಾಗಿದೆ. ವಿಶಾಲ್ ಕೋಡಿಕಲ್ ಹಾಗೂ ಸ್ಪಂದನ ಅಶೋಕ್ ನಗರ ನಡುವೆ ನಡೆದ ಪಂದ್ಯಾಕೂಟದಲ್ಲಿ ವಿಶಾಲ್ ಕೋಡಿಕಲ್ ತಂಡ ವಿಜಯಶಾಲಿಯಾಗಿದೆ. ವಿಜೇತ ತಂಡಗಳು ಮುಂದಿನ 2ನೇ ಹಂತದ ಸುತ್ತಿನಲ್ಲಿ ಸೆಣಸಾಡಲಿದೆ. ಇನ್ನು ನಗರದಲ್ಲಿಯೇ 30 ಓವರ್ಗಳ ಪಂದ್ಯಾಕೂಟ ನಡೆಸುವ ಏಕೈಕ ಕ್ಲಬ್ ಎಂದು ಗುರುತಿಸಿಕೊಂಡಿದೆ. Onto his leg, down to his leg. Yeah, letting it out. That was a bye, but a bye. ನಾಗೇಶ್ ಕವೂರು, V4 News 24/7 ಮಂಗಳೂರು.